ಯಾಕಂದರೆ ಬೇರೆಯಿಂದ ಕೂಡ ಟೀಚರ್ ಮಾರು ಕೊಡೋದು ಎಂಟು ಜಿಲ್ಲೆಯಲ್ಲಿ ಗ್ಲಾಸ್ಟ್ ಆಗಿದೆ ಅಂತ ಹೇಳ್ಬೇಕು ನಾನು. ಹಾಂ ಸರ್, ಇದು ಕಂಪ್ಲೇಂಟ್ ಮಾಡಲಿಕ್ಕಿದೆ ಸರ್ ನನಗೆ. ಪುತ್ತೂರಿನ ಕೊಂಬೆಟ್ಟು ಎಂಬಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅಪ್ರಾಪ್ತ ಬಾಲಕನಿಂದ ಇರಿತ ನಡೆದಿದೆ. ಒಂದು ಸಮುದಾಯಕ್ಕೆ ಸೇರಿದ ಬಾಲಕಿ ಹಾಗೂ ಮತ್ತೊಂದು ಸಮುದಾಯಕ್ಕೆ ಸೇರಿದ ಬಾಲಕನಿಂದ ಇರಿತ ನಡೆದಿದೆ. ಬ್ಲೇಡ್ನಲ್ಲಿ ಕೈಗೆ ಇರಿದು ಪರಾರಿಯಾಗಿದ್ದ ಬಾಲಕ. ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಸೇರಿದ ಇಬ್ಬರು ವಿದ್ಯಾರ್ಥಿಗಳು ನಿನ್ನನ್ನ ಲವ್ ಮಾಡ್ತಿದ್ದೇನೆ ಎಂದು ಹೇಳಿದ್ದ ಬಾಲಕ, ಆ ಸಂದರ್ಭದಲ್ಲಿ ಬಾಲಕನನ್ನ ನಿಂದಿಸಿದ್ದ ಬಾಲಕಿ, ಇದರಿಂದ ರೋಸಿ ಹೋದ ಬಾಲಕ ಬಾಲಕಿಯ ಕೈಗೆ ಬ್ಲೇಡ್ನಿಂದ ಇರಿದು ಪರಾರಿಯಾಗಿದ್ದಾನೆ. ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಾಲಕಿಯನ್ನ ದಾಖಲಿಸಲಾಗಿದೆ. ಆಸ್ಪತ್ರೆಯಲ್ಲಿ ಹೆಸರು ಬದಲಾಯಿಸಿ ಹೇಳುವಂತೆ ಶಾಲಾ ಶಿಕ್ಷಕಿಯಿಂದ ಒತ್ತಡ ಬಂದಿದೆ. ಕೈಗೆ ಗಾಜು ತಾಗಿ ಗಾಯವಾಗಿದೆ ಎಂದು ಹೇಳು ಎಂದು ಒತ್ತಾಯಿಸಿದ್ದಾರೆ ಎಂದು ಬಾಲಕಿ ಆರೋಪಿಸಿದ್ದಾರೆ. ಆಸ್ಪತ್ರೆಯ ಮುಂದೆ ಜನೋಸ್ತಮ ಸೇರಿದ್ದು ಸ್ಥಳದಲ್ಲಿ ಬಿಗುವಿನ ಸ್ಥಿತಿ ಉಂಟಾಗಿದ್ದು ನೆರೆದಿದ್ದ ಜನರನ್ನ ಆಸ್ಪತ್ರೆಯಿಂದ ಹೊರಗೆ ಕಳುಹಿಸಿದ ಪೊಲೀಸರು. ಯಾಕಂದರೆ ಬೇರೆಯಿಂದ ಕೂಡ ಟೀಚರ್ ಮಾರು ಕೊಡೋದು ಎಂಟು ಜಿಲ್ಲೆಯಲ್ಲಿ ಗ್ಲಾಸ್ಟ್ ಆಗಿದೆ ಅಂತ ಹೇಳ್ಬೇಕು ನಾನು. ಹಾಂ ಸರ್, ಇದು ಕಂಪ್ಲೇಂಟ್ ಮಾಡಲಿಕ್ಕಿದೆ ಸರ್ ನನಗೆ.